ಪರಿಶ್ರಮ ಮತ್ತೆ ಅವ್ರು ಪಟ್ಟಂತ ಪಾಡು ಅವರು ಮಾಡಿದಂತ ಖರ್ಚು ವೆಚ್ಚ ಅವ್ರು ಮಾಡಿದಂತ ಸಂಘಟನೆಯಿಂದ ನಾನು ಪಾಲಿಕೆ ಪ್ರವೇಶ ಮಾಡ್ತೇನೆ ಅನ್ನೋ ಒಂದು ಮಾತನ್ನ ಇವತ್ತು ತಮ್ಮೆಲ್ಲರ ಮುಂದೆ ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾನು ಎಲ್ಲೋ ಒಂದ್ ಕಡೆ ಜಾವರೇಗೌಡರು ಋಣ ತೀರಿಸಬೇಕು ಅನ್ನೋ ಒಂದು ಪಣವನ್ನು ತೊಟ್ಟು ನಾನು ಹಿಂದೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಾಗಿ ಜಾವರೇಗೌಡರಿಗೆ ಎಲ್ಲೋ ಒಂದ್ ಕಡೆ ಸೋಲಾಗಿದೆ ಅನ್ನೋ ಒಂದು ನೋವನ್ನು ತಾಳಲಾದ್ರೆ ನಾನು ತ್ಯಾಗ ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ಒಳ್ಳೆ ಒಲವು ಬಂದಿದೆ. ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋ ಒಂದು ಒಲವು ಬಂದಿದೆ. ಜಾವರೇಗೌಡರ ಬಗ್ಗೆ ಅನುಕಂಪದ ಅಲೆ ಬಂದಿದೆ. ಬಿಜೆಪಿ ಆಡಳಿತ ವಿರೋಧಿ ಅಲೆ ಬೆಲೆ ಏರಿಕೆ ಬಿಸಿ ತಾಳಲಾರದೆ ಇವತ್ತು ಜನ ನಾವು ಜಾವರೇಗೌಡರು ಕೆಂಗೇರಿ ಭಾಗದಲ್ಲಿ ಸಂಘಟನೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷದ ಮುಖಂಡರುಗಳು ಹಾಗೂ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮನೆ ಬಾಗಿಲಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಸಾರ್ವಜನಿಕರು ಬಡವರು ಹೇಳ್ತಾರೆ, ಪಾಪ ಹೆಣ್ಮಕ್ಳು, ವಯಸ್ಸಾದವರು, ಅಜ್ಜಿದಿರು, ತಾತರು ಏನ್ ಹೇಳ್ತಾರೆ